ಪುತ್ತೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ 5 ಡಯಾಲಿಸಿಸ್ ಯಂತ್ರಗಳಿದ್ದು 51 ಮಂದಿ ರೋಗಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದು 41 ಮಂದಿ ಕಾಯುವವರ ಪಟ್ಟಿಯಲ್ಲಿದ್ದಾರೆ. ಕಾಯುವವರ ಪಟ್ಟಿ ಬೆಳೆದಂತೆ ಹಾಗೂ ಮೂತ್ರಪಿಂಡ ರೋಗಿಗಳಿಗೆ ಸಕಾಲದಲ್ಲಿ ಡಯಾಲಿಸಿಸ್ ಸೌಲಭ್ಯ ಸಿಗುವಂತಾಗಲು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು 4 ಡಯಾಲಿಸಿಸ್ ಯಂತ್ರಗಳ ಸ್ಥಾಪನೆಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಉಪ್ಪಿನಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಜ್ಞರು ಇಲ್ಲದ ಕಾರಣ ಇಲ್ಲಿ ಸ್ಥಳಾವಕಾಶವಿದ್ದರೂ ಡಯಾಲಿಸಿಸ್ ಯಂತ್ರಗಳ ಸ್ಥಾಪನೆ ಸಾಧ್ಯವಿಲ್ಲ ಎಂದು ಶಾಸಕರು ಸಭೆಗೆ ತಿಳಿಸಿದರು. ಟ್ರಾಫಿಕ್ ಜಾಮ್ ಸಮಸ್ಯೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸೂಚಿಸಿದ ಶಾಸಕ ಮಠಂದೂರು ಅವರು ಕೇವಲ ಸರ್ವೆ ಮಾಡಿದರೆ ಸಾಲದು, ಇನ್ನು ತಿಂಗಳೊಳಗಡೆ ಸಂಚಾರ ಸಮಸ್ಯೆಯ ಕುರಿತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಡಿವೈಎಸ್ಪಿ ಡಾಕ್ಟರ್ ಗಾನಪಿ ಕುಮಾರ್ಗೆ ಸೂಚನೆಯನ್ನ ನೀಡಿದರು. ಟ್ರಾಫಿಕ್ ಜಾಮ್ ಆಗಿ ಗಳಿಗೆ ಪೀಕ್ ಅವರಲ್ಲಿ ಪ್ರತಿದಿನ ನಾನು ನೋಡ್ತಾ ಇದ್ದೇನೆ. ಒಂದು ಅರುಣ್ ಥಿಯೇಟರ್ ಹತ್ರ ಸರಿಯಾ IPMCಗೆ ತಿರುಕೊಳ್ಳಿ, ಇನ್ನೊಂದು ನಮ್ಮ ಶ್ರೀಧರ್ ಬಟ್ಟೆ ಅಂಗಡಿ ಹತ್ತಿರ ಆ ಜಂಕ್ಷನ್ಗಳು ಎಲ್ಲೆಲ್ಲಿ ಜಂಕ್ಷನ್ ಇದೆಯಾ, ವಿಕ್ಟರ್ಸ್ ಶಾಲೆ ಆರಂಭ ಆಗುವ ಹೊತ್ತಲ್ಲಿ ಬೇರೆ ಬೇರೆ ಕಡೆ ಇವತ್ತು ಟ್ರಾಫಿಕ್ ಜಾಮ್ಗಳು ಆಗ್ತಾ ಇವೆ. ಅದರ ಜೊತೆಯಲ್ಲಿ ಆಚೆಯಿಂದ ನಾವು ಬರಬೇಕಿದ್ರೆ ಇಲ್ಲಿಂದ ಸಂಪದಿಂದ ಬರಬೇಕು ಆಗಿ ನಾವು ಹೋಟೆಲ್ ಯಾವುದಿದೆ ದರ್ಬೇಸ್ ಸರ್ಕಲ್ ಅಶ್ವಿನಿ ಹೋಟೆಲ್ ಅಲ್ಲಿ ಕೂಡ ಆಗಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇವೆ. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು. ಪೀಕ್ ಅವರಲ್ಲಿ ಅಂತೂ ನಮ್ದು ಪೊಲೀಸ್ ಹಾಕೋದು ಅಲ್ಲಿ ಹೋಗ್ದಾರ ಅನ್ನೋದು ಏನಾದರೂ ಮಾಡಲೇಬೇಕು. ಒಂದು ಆಕ್ಸಿಡೆಂಟ್ ಆಗುವಂಥದ್ದು, ಇನ್ನೊಂದು ಟ್ರಾಫಿಕ್ ಜಾಮ್ ಆಗುವಂಥದ್ದು, ಈ ಎರಡಲ್ಲಿ ಅವಾಯ್ಡ್ ಮಾಡಬೇಕು. ಇದರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಒಂದು ಪಾರ್ಕಿಂಗ್ ಪ್ಲೇಸ್ ಹೇಳಿದ್ರಿ, ತುಂಬಾ ಜಾಗವನ್ನು ಐಡೆಂಟಿಫೈ ಮಾಡಿದ್ದೀರಿ ಅಂತ ಸಂತೋಷ. ಆದರೆ ಅದು ಕಾಲಮಿತಿಯಲ್ಲಿ ಆಗಬೇಕು. ಇನ್ನೊಂದು ಮೀಟಿಂಗ್ ಆಗುವಾಗ ಅದನ್ನೇ ಮತ್ತೆ ಮಾತಾಡಬಾರ್ದು. ವೇದಿಕೆಯಲ್ಲಿ ಪುತ್ತೂರು ತಹಶೀಲ್ದಾರ್ ಟಿ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಸಂಧ್ಯಾ, ಪುತ್ತೂರು ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್, ಪುತ್ತೂರು ಡಿವೈಎಸ್ಪಿ ಡಾಕ್ಟರ್ ಗಾನಪಿ ಕುಮಾರ್ ಉಪಸ್ಥಿತರಿದ್ದರು.